ನಾವು ನಿನ್ನೆ ದೀಪಕ್ ರಾವ್ ಕೊಲೆ ಪ್ರಕರಣ ಆಗಿತ್ತು. ಅದರ ನಂತರ ಅಂತ್ಯಕ್ರಿಯೆ, ಅದರ ನಡುವೆ ಪ್ರತಿಭಟನೆ, ಹೋರಾಟ, ಅದರ ನಂತರ ಮತ್ತೆ ಕೆಲವೊಂದಿಷ್ಟು ಪರಿಹಾರಧನ ಘೋಷಣೆ ಎಲ್ಲವೂ ನಡೀತು. ಈ ಒಟ್ಟು ಪ್ರಕ್ರಿಯೆ ಬಗ್ಗೆ ಒಂದು ವಿಷಯ ನಿನ್ನೆ ಏನೆಲ್ಲ ನಡೀತು ಅಂತ ನೋಡೋಣ. ಅದರ ಬಳಿಕದ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಮತ್ತೆ ನಾನು ಪ್ರಸ್ತಾಪ ಮಾಡಲಿಕ್ಕಿದೆ. ಓಕೆ, ಹೌದು. ಬುಧವಾರ ಮಧ್ಯಾಹ್ನ ಮಂಗಳೂರು ಹೊರವಲಯದ ಕಾಟಿಪಳ್ಳದಲ್ಲಿ ಬಿಜೆಪಿ ಕಾರ್ಯಕರ್ತ ದೀಪಕ್ ರಾವ್ ಎಂಬಾತನನ್ನ ಹತ್ಯೆ ಮಾಡಲಾಗಿತ್ತು. ಪೊಲೀಸರು ಚೇಸ್ ಮಾಡಿ 4 ಬಂಧಿಸಿದ್ರು. ಮರಣೋತ್ತರ ಪರೀಕ್ಷೆ ನಡೆದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಿಂದ ಹತ್ಯೆಗೀಡಾದ ಯುವಕನ ಮನೆಯವರೆಗೂ ಶವಯಾತ್ರೆ ನಡೆಸಲು ಬಿಜೆಪಿ ಹಾಗೂ ಸಂಘ ಪರಿವಾರ ಉದ್ದೇಶಿಸಿತ್ತು. ಆದರೆ ಪೊಲೀಸರು ಶಾಂತಿ ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆ ಶವವನ್ನ ಆಸ್ಪತ್ರೆಯ ಹಿಂಬಾಗಿಲಿನಿಂದ ಗೌಪ್ಯವಾಗಿ ಆತನ ಮನೆಗೆ ಕೊಂಡೊಯ್ದರು. ಇದು ಹಿಂದೂ ಪರ ಸಂಘಟನೆಯವರ ಆಕ್ರೋಶಕ್ಕೆ ಕಾರಣವಾಯಿತು. ಹೀಗಾಗಿ ಮೃತದೇಹ ಇದ್ದ ಆಂಬ್ಯುಲೆನ್ಸ್ ಅನ್ನ ಕಾಟಿಪಳ್ಳದಲ್ಲಿ ರಸ್ತೆಯ ಮಧ್ಯೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಒಂದು ಹಂತಕ್ಕೆ ಜೋರಾಗಿತ್ತು. ಶವವನ್ನ ಜನರು ಕೆಳಗಿಳಿಸಲಿಕ್ಕೆ ಒಪ್ಪಲಿಲ್ಲ. ಶವವನ್ನ ಮತ್ತೆ ಆಸ್ಪತ್ರೆಗೆ ಸಾಗಿಸಿ ಶವಯಾತ್ರೆ ನಡೆಸಲು ಬಿಡಿ ಎಂದು ಒತ್ತಾಯಿಸಲಾಯಿತು. ಗೃಹ ಸಚಿವರು ಸ್ಥಳಕ್ಕೆ ಬರಲು ಪಟ್ಟು ಹಿಡಿಯಲಾಯಿತು. ಮೃತನ ತಾಯಿಯ ಹಾಗೂ ತಮ್ಮನ ಆಕ್ರಂದನ ಕಣ್ಣೀರು ತರಿಸುವಂತಿತ್ತು. ಸ್ಥಳಕ್ಕೆ ಹಿರಿಯ ಪೊಲೀಸರು ಅಧಿಕಾರಿಗಳು ಬಂದರೂ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಲಿಲ್ಲ. ಈ ವೇಳೆ ಸ್ಥಳಕ್ಕೆ ಆರ್ಎಸ್ಎಸ್ನ ಹಿರಿಯ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್, ಗೋಪಾಲ್ಜಿ ಭೇಟಿ ನೀಡಿ ಸಾಂತ್ವನ ನೀಡಿದ್ರು. ಜೊತೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಮೊಯ್ದೀನ್ ಬಾವಾ ಆಸ್ಪತ್ರೆ ಶವಗಾರಕ್ಕೆ ಭೇಟಿ ನೀಡಿದ್ರು. ವೈಯಕ್ತಿಕ ನೆಲೆಯಲ್ಲಿ 5 ಲಕ್ಷ ಪರಿಹಾರ ಸಹ ಘೋಷಿಸಿದ್ರು. ಕೊನೆಗೂ ರಾಜ್ಯ ಸರ್ಕಾರದ ಪರವಾಗಿ ಸ್ಥಳಕ್ಕೆ ಬಂದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಸಂಧಾನ ಮಾತುಕತೆ ಸಕ್ಸಸ್ ಆಯಿತು. ಬೆಳಿಗ್ಗೆಯಿಂದ ಸುಮಾರು 12 ಗಂಟೆವರೆಗೆ ವ್ಯಕ್ತವಾದ ಪ್ರತಿಭಟನೆಯು ಬಳಿಕ ಜಿಲ್ಲಾಧಿಕಾರಿಯ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆ ಬಗೆಹರಿಯಿತು. ಜಿಲ್ಲಾಡಳಿತ ಸರ್ಕಾರದ ಕಡೆಯಿಂದ ತಲಾ 5 ಲಕ್ಷ ಪರಿಹಾರ ನೀಡಿದರು. ಕಾಟಿಪಳ್ಳದ ಮನೆಯಿಂದ ರುದ್ರಭೂಮಿಯವರೆಗೆ ದೀಪಕ್ ಮೃತದೇಹದ ಮೆರವಣಿಗೆ ನಡೆಸಲು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅನುಮತಿ ನೀಡಿದ್ರು. ಅದರಂತೆ ಬಿಗಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ಆರಂಭಗೊಂಡಂತ ಮೃತದೇಹದ ಮೆರವಣಿಗೆಯು ಸುಮಾರು 6 ಕಿಲೋಮೀಟರ್ ದೂರದವರೆಗೆ ಸಾಗಿ ಕಾಟಿಪಳ್ಳ ಜನತಾ ಕಾಲೋನಿಯಲ್ಲಿರುವಂತಹ ಹಿಂದೂ ರುದ್ರಭೂಮಿ ತಲುಪಿತ್ತು. ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ನಡೆದು ಕ್ಷತ್ರಿಯ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿತು. ಇನ್ನು ದೀಪಕ್ ರಾವ್ ಕೊಲೆಯನ್ನ ಖಂಡಿಸಿ ಪುತ್ತೂರು, ಸುಳ್ಯ, ಉಡುಪಿ, ಕಾರ್ಕಳದಲ್ಲಿ ಬಿಜೆಪಿ ಹಾಗೂ ಸಂಘ ಪರಿವಾರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಇತ್ತ ಸುರತ್ಕಲ್ ಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ ಆಚರಿಸಲಾಯಿತು. ಹಾಗೆಯೇ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ರನ್ನ ಭೇಟಿ ಮಾಡಿದ ಕರ್ನಾಟಕದ ಸಂಸದರ ನಿಯೋಗ ಕಾಟಿಪಳ್ಳದ ದೀಪಕ್ ರಾವ್ ಹತ್ಯೆಯ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸುವಂತೆ ಮನವಿ ಮಾಡಿತು. ಒಟ್ಟಿನಲ್ಲಿ ಕಾಟಿಪಳ್ಳದಲ್ಲಿ ನಡೆದ ಯುವಕನ ಹತ್ಯೆ ಪ್ರಕರಣ ಜನರನ್ನ ಆತಂಕಕ್ಕೆ ಈಡು ಮಾಡಿದೆ. ಕಾಟಿಪಳ್ಳ, ಸುರತ್ಕಲ್ನಲ್ಲಿ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿದೆ. ಜೊತೆಗೆ ಮೃತನ ಊರಿನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಬುಧವಾರ ಮಧ್ಯಾಹ್ನ ದುಷ್ಕರ್ಮಿಗಳಿಂದ ಕೊಲೆಗೀಡಾದ ದೀಪಕ್ ರಾವ್ ಅಂತ್ಯಕ್ರಿಯೆ ಗುರುವಾರ ಮಧ್ಯಾಹ್ನ ಕಾಟಿಪಳ್ಳದ ಜನತಾ ಕಾಲೋನಿ ಗಣೇಶ್ ಕಟ್ಟೆ ಹಿಂದೂ ಸ್ಮಶಾನದಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೆಯಿತು. ಗುರುವಾರ ಬೆಳಗ್ಗೆಯಿಂದ ಅನೇಕ ಅನಿಶ್ಚಿತ ಬೆಳವಣಿಗೆಗಳು ನಡೆದರೂ ಕೊನೆಗೆ ಅಂತ್ಯಕ್ರಿಯೆ ಶಾಂತಿಯುತವಾಗಿತ್ತು. ದೀಪಕ್ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ನಂತರ ಎಜೆ ಆಸ್ಪತ್ರೆಯಿಂದ ಕಾಟಿಪಳ್ಳದ ಜನತಾ ಕಾಲೋನಿಯವರೆಗೆ ಮೆರವಣಿಗೆಯಲ್ಲಿ ತರಲು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ, ಬಿಜೆಪಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಸಿದ್ಧತೆ ಮಾಡಿಕೊಂಡಿದ್ದರು. ಇದಕ್ಕಾಗಿ ಎಜೆ ಆಸ್ಪತ್ರೆಯಲ್ಲಿ ವಾಹನವನ್ನು ಸಿದ್ಧಪಡಿಸಲಾಗಿತ್ತು. ಆದರೆ ಆಸ್ಪತ್ರೆಯ ಹಿಂಬಾಗಿಲಿನಿಂದ ದೀಪಕ್ ಅವರ ಮೃತದೇಹವನ್ನು ಹೊರತಂದ ಪೊಲೀಸರು ಆಂಬ್ಯುಲೆನ್ಸ್ ಮೂಲಕ ಕಾಟಿಪಳ್ಳಕ್ಕೆ ತಂದರು. ಆಂಬ್ಯುಲೆನ್ಸ್ ಜನತಾ ಕಾಲೋನಿಯ ಅವರ ನಿವಾಸಕ್ಕೆ ಬರುತ್ತಿದ್ದಂತೆ ಕಾರ್ಯಕರ್ತರು, ಗ್ರಾಮಸ್ಥರಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಅದರ ನಂತರದ ಬೆಳವಣಿಗೆ ನಮಗೆ ಗೊತ್ತಿರುವಂಥದ್ದು.
ಯಾರಿಗೂ ತಿಳಿಸಿದ ಈ ರೀತಿ ಶವವನ್ನು ತಂದದ್ದು ಏಕೆ, ಮತ್ತೆ ಶವವನ್ನು ಎಜೆ ಆಸ್ಪತ್ರೆಗೆ ಕೊಂಡೊಯ್ಯಬೇಕು, ಅಲ್ಲಿಂದಲೇ ಮೆರವಣಿಗೆ ಮೂಲಕ ಮನೆಗೆ ತರುತ್ತೇವೆ ಎಂದು ವಿಎಚ್ಪಿ, ಬಜರಂಗ ದಳ, ಹಿಂದೂ ಜಾಗರಣಾ ವೇದಿಕೆ ಮತ್ತು ಬಿಎಚ್ಪಿ ಕಾರ್ಯಕರ್ತರು ಪಟ್ಟು ಹಿಡಿದರು. ಗೃಹ ಸಚಿವರು ಸ್ಥಳಕ್ಕೆ ಬರಬೇಕು, ದೀಪಕ್ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಬೇಕು, ಪಿಎಫ್ಐ, ಎಸ್ಡಿಪಿಐ ಸಂಘಟನೆಗಳನ್ನು ನಿರೀಕ್ಷಿಸಬೇಕು, ಅಲ್ಲಿಯವರೆಗೆ ಶವವನ್ನು ಆಂಬ್ಯುಲೆನ್ಸ್ನಿಂದ ಕೆಳಗಿಳಿಸಲು ಬಿಡುವುದಿಲ್ಲ ಎಂದು ತಾಕೀತು ಮಾಡಿದರು. ನಗರ ಪೊಲೀಸ್ ಆಯುಕ್ತ ಟಿಆರ್ ಸುರೇಶ್, ಡಿಸಿಪಿ ಹನುಮಂತರಾಯ ಸೇರಿದಂತೆ ಹಲವು ಅಧಿಕಾರಿಗಳು ಮನವೊಲಿಕೆಗೂ ಯತ್ನಿಸಿದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಸುಮಾರು 3 ಗಂಟೆ ಶವವನ್ನು ಆಂಬ್ಯುಲೆನ್ಸ್ನಲ್ಲಿ ಇಡಲಾಗಿತ್ತು. ಶವವನ್ನು ಇರಿಸಲು ಹವಾನಿಯಂತ್ರಿತ ಆಂಬ್ಯುಲೆನ್ಸ್ ತರಿಸುವಂತೆ ಒತ್ತಾಯಿಸಲಾಯಿತು. ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದ ಪೊಲೀಸರು ಹವಾನಿಯಂತ್ರ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಕರೆಸಿದರು. ಫಲ ನೀಡಿದ ಡಿಸಿ ಮನವೊಲಿಕೆ. ಅದರ ಮಧ್ಯದಲ್ಲಿ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಶಶಿಕಾಂತ್ ಸೆನ್ಥಿಲ ನೇರವಾಗಿ ದೀಪಕ್ ಅವರ ತಾಯಿಯನ್ನು ಭೇಟಿ ಮಾಡಿದರು. ನಂತರ ವಿಎಚ್ಪಿ ಮುಖಂಡ ಗೋಪಾಲ್, ವಿಧಾನ ಪರಿಷತ್ ಸದಸ್ಯ ಗಣೇಶ್ ಕಾರ್ಣಿಕ್, ಮಾಜಿ ಸಚಿವ ಕೃಷ್ಣ ಪಾಲೆಮಾರ್, ಬಿಜೆಪಿ ಸಂಸದ ಹಿಂದುಳಿದ ವರ್ಗಗಳ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸತ್ಯಜಿತ್ ಸುರತ್ಕಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ನಂತರ ಮಾತನಾಡಿದ ಶಶಿಕಾಂತ್ ಸೆನ್ಥಿಲ, ಜಿಲ್ಲಾಡಳಿತ ವತಿಯಿಂದ ತಕ್ಷಣ 5 ಲಕ್ಷ ರು ಪರಿಹಾರ ನೀಡಲಾಗುವುದು ಎಂದರು. ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಕಾರ್ಯಕರ್ತರು, ದನಗಳ್ಳರಿಗೆ 50 ಲಕ್ಷ ಪರಿಹಾರ ನೀಡಲಾಗುತ್ತದೆ, ಹಿಂದೂ ಕಾರ್ಯಕರ್ತನಿಗೆ 5 ಲಕ್ಷ ಪರಿಹಾರ ನೀಡುವುದು ಯಾವ ನ್ಯಾಯ ಎಂದು ಕೇಳಿದರು. ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ಸೆನ್ಥಿಲ, ಮುಖ್ಯಮಂತ್ರಿ ವಿಶೇಷ ಪರಿಹಾರ ನಿಧಿಯಿಂದ 5 ಲಕ್ಷ ಪರಿಹಾರ ಮಂಜೂರು ಮಾಡಲಾಗಿದೆ. ಒಟ್ಟು 10 ಲಕ್ಷ ಪರಿಹಾರವನ್ನು ಸಂಜೆಯೊಳಗೆ ವಿತರಿಸಲಾಗುವುದು. ಆಸರೆ ಕಳೆದುಕೊಂಡಿರುವ ಕುಟುಂಬಕ್ಕೆ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸಲು ಎಲ್ಲ ಪ್ರಯತ್ನ ಮಾಡಲಾಗುತ್ತದೆ ಅಂತ ಭರವಸೆ ನೀಡಿದರು. ಸತ್ಯಜಿತ್ ಸುರತ್ಕಲ್ ಮಾತನಾಡಿ, 25 ಲಕ್ಷ ಪರಿಹಾರ ನೀಡಬೇಕು, ತಕ್ಷಣವೇ 10 ಲಕ್ಷ ಪರಿಹಾರ ಒದಗಿಸಬೇಕು, ಉಳಿದ ಪರಿಹಾರವನ್ನು ನೀಡದೇ ಇದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಆದರೆ ಜನರು ಮಾತ್ರ ಇದಕ್ಕೆ ಒಪ್ಪದೆ 25 ಲಕ್ಷ ಪರಿಹಾರವನ್ನು ಈಗಲೇ ಕೊಡಬೇಕು ಎಂದು ಆಗ್ರಹಿಸಿದರು. ವಿಎಚ್ಪಿ ಮುಖಂಡ ಗೋಪಾಲ್ ಮಾತನಾಡಿ, ನಾವು ಹಣಕ್ಕಾಗಿ ಹಣವಿಟ್ಟು ಹೋರಾಟ ಮಾಡುವುದು ಸರಿಯಲ್ಲ. ಈಗಾಗಲೇ ಜಿಲ್ಲಾಧಿಕಾರಿ 10 ಲಕ್ಷ ರೂಪಾಯಿ ನೀಡಿದ್ದಾರೆ, ಇಲ್ಲಿಗೆ ಮುಗಿಸೋಣ. ಅವರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ಒದಗಿಸಲು ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ಳಬೇಕು ಎಂದರು. ಗೋಪಾಲ್ ಅವರ ಮಾತಿಗೆ ಕುಟುಂಬದ ಸದಸ್ಯರು, ಸಂಘಟನೆಯ ಕಾರ್ಯಕರ್ತರು ಕೊಲೆ, ಅದರ ನಂತರ ನಡೆದ ಬೆಳವಣಿಗೆಗಳ ವಿಷಯದಲ್ಲಿ ನಮ್ಮ ಜೊತೆ ಮಾಧ್ಯಮ ಪ್ರತಿನಿಧಿಯಾದ ಎಕೆ ಕುಕ್ಕಿಲ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಕೊಲೆಯೊಂದು ನಡಿಬಾರ್ದು, ಮನುಷ್ಯನನ್ನ ಕೊಲ್ಲುವ ಪ್ರಕ್ರಿಯೆ ಆಗಬಾರ್ದು ಅನ್ನೋದು ಒಂದು ನಾವು ವ್ಯಕ್ತಪಡಿಸುತ್ತಾ, ಬಟ್ ಕೊಲೆಯ ಬಳಿಕದ ಪ್ರಕ್ರಿಯೆ ಬಗ್ಗೆ ಮತ್ತು ಅದನ್ನ ಪ್ರತಿಬಿಂಬಿಸುವ ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹೇಳಿ ಸರ್. ಒಂದನೇದಾಗಿ ಕೊಲೆಯನ್ನು ಎಲ್ಲರೂ ವಿರೋಧಿಸ್ತಾರೆ, ಯಾವ ಧರ್ಮದವರಾದ್ರೂ ಕೂಡ ವಿರೋಧಿಸ್ತಾರೆ. ಸದ್ಯ ಇದಕ್ಕಿರುವ ಪರಿಹಾರಗಳು ಏನು ಅಂತ ನನಗೆ ಅನಿಸ್ತಾ ಇರೋದು, ಬಹುಶಃ ಓರ್ವ ಸಾವಿಗೀಡಾದ ಕೂಡಲೇ ಆತ ಯಾವ ರಾಜಕೀಯ ಪಕ್ಷದವ, ಆತ ಯಾವ ಸಂಘಟನೆಯವ, ಮತ್ತು ಆತನ ಸಂಬಂಧಿಕರಿಗೆ ಯಾವ ಯಾವ ಪಕ್ಷದೊಂದಿಗೆ ಸಂಬಂಧ ಇದೆ, ಹೀಗೆ ಹೇಳುವ ಮುಖಾಂತರ ಆ ಇಡೀ ಹತ್ಯೆಯನ್ನು ಯಾವುದೋ ಒಂದು ಧರ್ಮಕ್ಕೆ ಸೀಮಿತಗೊಳಿಸುವುದು, ಯಾವುದೋ ಸಂಘಟನಾತ್ಮಕ ದ್ವೇಷಕ್ಕೆ ಸೀಮಿತಗೊಳಿಸುವುದು, ಯಾವುದೋ ಪಕ್ಷದ ವಿಚಾರಧಾರೆಗೆ ಸೀಮಿತಗೊಳಿಸುವುದು, ಇದರ ಹೊರಗೆ ಬಂದು ಸಮಾಜ ಚರ್ಚೆ ಮಾಡಬೇಕು. ಒಬ್ಬ ಮನುಷ್ಯನ ಕೊಲೆ ಆಗಿದೆ ಮತ್ತು ಆ ಕೊಲೆಯನ್ನು, ಆ ಕೊಲೆಗಾರರನ್ನು ಇನ್ನಷ್ಟು ಕೊಲೆಗಳಾಗದಂತೆ ಹೇಗೆ ತಡೆಯೋದು, ಇದಕ್ಕೆ ನಾನು ಭಾವಿಸ್ತಾ ಇರುವುದು, ಬಹುಶಃ ಈ ದುಷ್ಕರ್ಮಿಗಳು ಅಂತ ಯಾರು ನಾವು ಪರಿಗಣಿಸ್ತಾ ಇದ್ದೇವೋ ಅವರನ್ನು ಗಡೀಪಾರು ಮಾಡುವಂತ ಒಂದು ವ್ಯವಸ್ಥೆ ಉತ್ತಮವೋ ಅಂತ ನನಗೆ ಅನಿಸ್ತಾ ಇದೆ. ಬಂಧಿಸಿದ ಕೂಡಲೇ ಅವರು ಕೆಲವು ತಿಂಗಳ ಬಳಿಕ ಮತ್ತೆ ಹೊರ ಬರುತ್ತಾರೆ ಮತ್ತು ಅದೇ ಕೃತ್ಯದಲ್ಲಿ ಭಾಗಿಯಾಗ್ತಾರೆ. ಆದ್ದರಿಂದ ಗಡೀಪಾರು ಒಂದು ಉತ್ತಮ ಸೊಲ್ಯೂಷನ್ ಆಗುತ್ತೋ ಅಂತ ನನ್ನ ಅನುಮಾನ. ಅದಲ್ಲ, ಕೊಲೆ ಸಾಬೀತಾದರೆ ಅವರಿಗೆ ಶಿಕ್ಷೆ ಆಗ್ತದೆ. ಹಾಗಿರುವಾಗ ಅಂದ್ರೆ ನೀವು ಗಡೀಪಾರು ಅದಕ್ಕೆ ಪರಿಹಾರ ಅಂತ ಹೇಗೆ ಅನಿಸ್ತದೆ? ಹಾಗೆ ಅಲ್ಲ, ಸಾಬೀತಾಗುವಾಗ ಭಾರತೀಯ ನ್ಯಾಯಾಲಯದ ವೇಗ ಎಷ್ಟಿದೆ ಅಂತ ನಮ್ಗೆ ಗೊತ್ತಿದೆ. ಹಾಗೆ ಇಂಥ ಕೇಸುಗಳು ಹೆಚ್ಚಿನವು ಸಾಬೀತಾಗಲ್ಲ. ಯಾಕೆಂತ ಹೇಳಿದ್ರೆ ಅವರು ಪ್ರಭಾವಿಗಳಾಗಿರ್ತಾರೆ ಅಥವಾ ಅವರ ಹಿಂದೆ ಪ್ರಭಾವಿಗಳಿರ್ತಾರೆ. ಎರಡನೇದು, ಅವರು ನಶೆಯನ್ನು ಸೇರಿಸಿಕೊಂಡಿರ್ತಾರೆ. ಆದ್ರಿಂದ ಅವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ, ಬೆದರಿಸ್ತಾರೆ. ಇವತ್ತು ನೀವು ನೋಡಿ, ಇವತ್ತು ಕೊಲೆ ಮಾಡಿದಾಗ ಆತನ ದೀಪಕ್ನ ಮನೆಯವರು ಮತ್ತು ಆತನ ಸಂಬಂಧಿಕರು ಯಾರು ಆ ಕೊಲೆ ಕೃತ್ಯವನ್ನು ನೋಡಿದಾರೋ ಅವರು ಬಹಳ ಆಕ್ರೋಶದಲ್ಲಿ ಇರ್ತಾರೆ ಮತ್ತು ಈ ಕೃತ್ಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ತೀರ್ಮಾನಿಸಿರ್ತಾರೆ. ಆದ್ರೆ 2-3 ವರ್ಷ 4 ವರ್ಷ ಕಳೆದಾಗ ಇದೇ ಭಾವನೆ ಇರಲ್ಲ. ಅವ್ರು ಎಲ್ಲೆಲ್ಲೋ ಇರ್ತಾರೆ. ಆ ನೋಡಿದವರು, ಇದಕ್ಕೆ ಸಾಕ್ಷಿಯಾದವರು ಯಾರು ವಿದೇಶಕ್ಕೆ ಹೋಗಿರ್ಬೋದು, ಬೇರೆ ಯಾವುದೋ ಊರಿನಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ನಮ್ಗೆ ಯಾಕೆ ಈಗ ಉತ್ಸಾಹ ಬರೀ ನಮಗೇನು ನಾವು ನೋಡಿಲ್ಲ ಅಂತ ಹೇಳಿದ್ರೆ ಸಾಕಾಗುತ್ತೆ, ಇಂತಹ ಭಾವನೆಗಳು ಬರುತ್ತೆ ಅಂತ. ದಿನ ಕಳೆದಾಗ ಹಾಗೆ ಆಗುತ್ತೆ. ಇವತ್ತಿರುವ ಹಾಗೆ ನಾಳೆ ಇರಲ್ಲ, ವಾತಾವರಣ ಹಾಗಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಅವರು ಬೆದರಿಸ್ತಾರೆ ಅಥವಾ ಖರೀದಿಸ್ತಾರೆ, ಜೀವ ಬೆದರಿಕೆ ಹೊಡ್ತಾರೆ ಮತ್ತು ಅಂತಿಮವಾಗಿ ಆ ಕೇಸ್ ಬಿದ್ದು ಹೋಗುತ್ತೆ. ಹೆಚ್ಚಿನ ಕೇಸುಗಳು ಹೀಗೆ ಆಗ್ತಾ ಇವೆ.
ಆದ್ರೆ ನಾನು ಹೇಳ್ತಾ ಇರೋದು ಅವ್ರ ಹೊರಗೆ ಅವರಿಗೆ ಶಿಕ್ಷೆ ಆಗುತ್ತೋ ಅನ್ನೋದಕ್ಕಿಂತ ಮೊದಲು ಅಂತವರು ಆರೋಪಿಗಳು ಅಂತ ಗೊತ್ತಾದಾಗ ಮತ್ತು ಅವರು ರೌಡಿ ಶೀಟರ್ಗಳಿಗೆ ಹತ್ತಿರ ಇರುವಾಗ ಅವರನ್ನು ಈ ಜಿಲ್ಲೆಯಿಂದ ಗಡೀಪಾರು ಮಾಡೋದು. ಯಾಕೆ ಅದು ಬಹುಶಃ ನನಗೆ ಒಳ್ಳೆ ಸೊಲ್ಯೂಷನ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಕೇವಲ ಅವರನ್ನು ಮಾತ್ರ ಅಲ್ಲ, ನಿಮ್ಮ ಪಾತಿಗೆ ನನ್ನೊಂದು ಮಾತು ಸೇರಿಸ್ತೇನೆ. ಕೇವಲ ಅವರನ್ನು ಮಾತ್ರವಲ್ಲ, ಯಾರು ಈ ರೌಡಿ ಶೀಟರ್ ಅಥವಾ ನಾವು ಹಂತಕ್ಕೆ ಬರ್ತಾರೋ ಅವರೆಲ್ಲರನ್ನು ಗಡಿಪಾಡು ಮಾಡುವ ಒಂದು ಪ್ರಕ್ರಿಯೆ ಆರಂಭವಾದ್ರೆ ಒಳ್ಳೇದು ಅಂತ ಅನಿಸ್ತದೆ. ಯಾಕಂದ್ರೆ ಬಹಳ ಒಳ್ಳೇದು. ನಾನು ಎರಡೂ ಕೈ ಚಪ್ಪಾಳೆ ತಟ್ಟಿ ಸ್ವಾಗತಿಸ್ತೇನೆ ಅಂತದನ್ನು. ನಾನು ಯಾವ ಧರ್ಮದಲ್ಲಿ ಇದ್ರು ಕೂಡ. ಎರಡನೆಯದು, ನನ್ನ ಮಟ್ಟಿಗೆ ಎರಡೂ ಧರ್ಮಗಳ ಪ್ರಮುಖರು ಈ ಸಂದರ್ಭದಲ್ಲಿ ಮಾತಾಡಬೇಕು. ನನ್ನಂತವರು ಮಾತಾಡಿದ್ರೆ ಸಾಕಾಗಲ್ಲ. ನಾನು ಮಾತಾಡಿದಾಗ ಅವರ ಪತ್ರ ಅಲ್ಲ, ನನಗೆ ಅನಿಸ್ತಾ ಇರೋದು ಈ ಸಂದರ್ಭದಲ್ಲಿ ನಾನು ಮಾತಾಡುದು ಅಂತ ಹೇಳಿದ್ರೆ ಅವರು ಪತ್ರಕರ್ತ ಮಾತಾಡಿದಂತ ಆಗತ್ತೆ. ಅದರ ಹೊರಗೆ ಈ ಸಮುದಾಯದಲ್ಲಿ ಧರ್ಮದ ಬಗ್ಗೆ ಮಾತಾಡೋರು ಸಂಘಟನೆಗಳಿವೆ. ಹಲೋ ಸರ್, ನೆಟ್ವರ್ಕ್ ಇರುವ ಜಾಗಕ್ಕೆ ಬಂದ್ರೆ ಚೆನ್ನಾಗಿರ್ತದೆ ಸರ್. ನೀವಿರುವ ಪ್ರದೇಶದಲ್ಲಿ ನೆಟ್ವರ್ಕ್ ಸರಿಯಾಗಿಲ್ಲ ಅಂತ ಅನಿಸ್ತದೆ. ಮುಖ್ಯವಾಗಿ ಸರ್ ನಮಸ್ತೆ. ಸರ್ ಹೇಳಿ. ಅಲ್ಲ, ಬೇರೆ ಬೇರೆ ಧರ್ಮಗಳ ಧಾರ್ಮಿಕ ಸಂಘಟನೆಗಳು ಇಲ್ಲಿವೆ, ಧಾರ್ಮಿಕ ಮುಖಂಡರಿದ್ದಾರೆ, ಗುರುಗಳಿದ್ದಾರೆ. ಅವರು ಒಂದು ಖಡಕ್ ಆಗಿ ಮಾತಾಡ್ಬೇಕು. ಮುಸ್ಲಿಮರ ಬಗ್ಗೆ ಕೂಡ ಒಂದು ಮುಸ್ಲಿಮರ ಧರ್ಮಗುರುಗಳು ಒಂದಷ್ಟು ಮೃದುವಾಗಿ ಮಾತಾಡೋದು, ಹಿಂದೂಗಳ ಬಗ್ಗೆ ಬರುವಾಗ ಹಿಂದೂಗಳ ಬಗ್ಗೆ ಒಂದಷ್ಟು ಮೃದುವಾಗಿ ಮಾತಾಡೋದು. ಇದರ ಹೊರಗೆ ನಿಂತು ಈಗ 4 ಮಂದಿ ಆರೋಪಿಗಳು ಅಂತ ಮುಸ್ಲಿಮರಿಗೆ ಗೊತ್ತಾಗಿದೆ. ಅವರ ಬಗ್ಗೆ ಖಡಕ್ ಆಗಿ ಮಾತಾಡ್ಲಿ. ಇದು ಧರ್ಮ ಅಲ್ಲ, ಇವರು ನಮ್ಮ ಧರ್ಮದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ನಾಲಾಯಕ್ಕು, ಇವರಿಂದ ಈ ಸಮುದಾಯ ಒಂಟಿಯಾಗಿದೆ, ಇವರನ್ನು ಒಂಟಿ ಮಾಡಬೇಕು, ಹೀಗೆ ಧೈರ್ಯದಿಂದ ಹೇಳುವ. ಅದೇ ರೀತಿ ಹಿಂದೂಗಳಲ್ಲಿರುವಾಗಲೂ ಕೂಡ ಹಿಂದೂಗಳ ಸ್ವಾಮೀಜಿಗಳು, ಧಾರ್ಮಿಕ ಸಂಘಟನೆಗಳು, ಮುಖ್ಯವಾಗಿ ಅದು ಯಾವ ಸಂಘಟನೆ ಆಗಿರ್ಬೋದು, ಮುಸ್ಲಿಮರಲ್ಲಿರುವ ಎಲ್ಲ ಸಂಘಟನೆಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಇವರು ನೇರವಾಗಿ ಸಮಾಜದಲ್ಲಿ ಮಾತಾಡ್ಲಿ. ಅವರನ್ನು ಹೊರಗೆ, ಆರೋಪಿಗಳು ಯಾರಿದ್ದಾರೋ ಅವರನ್ನು ಜೈಲಿನಿಂದ ಹೊರಗೆ ತರುವ, ಜಾಮೀನು ಕೊಡುವಂತ ಯಾವ ಪ್ರಕ್ರಿಯೆಗೂ ಮುಂದಾಗಬಾರದು. ಅವರನ್ನು ಒಂಟಿ ಮಾಡಬೇಕು ಸಮಾಜದಿಂದ. ಅವರ ಧ್ವನಿ ಇಲ್ಲವಾಗಿಸಬೇಕು ಮತ್ತು ಸಮಾಜದಲ್ಲಿ ಒಳಿತಿನ ಧ್ವನಿಗಳು ಜಾಸ್ತಿ ಆಗ್ಬೇಕು. ಇದಕ್ಕೆ ಬೇಕಾದಂತ ಯಾಕೆ ಪ್ರಕ್ರಿಯೆಗಳು ಯಾರು ನಡೆಸ್ತಾ ಇಲ್ಲ? ಎಲ್ಲರೂ ಕೂಡ ಹೀಗೆ ಮಾತಾಡ್ತಾರೆ. ನಾವಿಬ್ರು ಒಟ್ಟಿಗೆ ಸಿಕ್ಕಿದಾಗ ಹೇಳ್ತೇವೆ ಯಾಕೆ ಹೀಗೆ ಕೊಂದ್ರು ಅಂತ. ಆದ್ರೆ ಅದೇ ಧ್ವನಿ ದೊಡ್ಡದಾಗಿ ಧಾರ್ಮಿಕ ಗುರುಗಳ ಧ್ವನಿ ಆಗುವುದು, ಸಂಘಟನೆಗಳ ಧ್ವನಿ ಆಗುವುದು, ಅವರು ಪತ್ರಿಕಾಗೋಷ್ಠಿ ನಡೆಸುವುದು, ಸಮಾಜದಲ್ಲಿ ಒಂದು ರ್ಯಾಲಿ ನಡೆಸುವುದು, ಅವರ ವಿರುದ್ಧವಾಗಿ ಯಾರು ಆರೋಪಿಗಳಿದ್ದಾರೆ ಅವರ ವಿರುದ್ಧವಾಗಿ ಮುಸ್ಲಿಮರ ರ್ಯಾಲಿ ನಡೆಸುವುದು, ಹಿಂದೂಗಳ ವಿರುದ್ಧ ಹಿಂದೂಗಳ ರ್ಯಾಲಿ ನಡೆಸುವುದು. ಯಾಕೆ ಸಾಧ್ಯ ಆಗಲ್ಲ ಅಂತ. ಸೊ ಇಲ್ಲಿ ಮತ್ತೊಂದು ವಿಷಯ ನನಗೆ ನಿಮ್ಮಂದ್ರೆ, ನೀವು ಮಾಧ್ಯಮ ಪ್ರತಿನಿಧಿಯಾಗಿದ್ದೀರಿ, ನಾವು ಕೂಡ ಮಾಧ್ಯಮದವರಾಗಿದ್ದೀವಿ. ಸೊ ಮಾಧ್ಯಮದವರಿಂದ ಕೂಡ ಇಂಥದ್ದೊಂದು ಕೃತ್ಯ ಅಂದ್ರೆ ಕಿಡಿ ಹೆಚ್ಚುವ ಕೆಲಸ ನಡೀತಾ ಇರ್ತದಲ್ಲ ಅಂತಂದ್ರೆ, ನೋಡಿ, ಒಂದು ಕೊಲೆಯಾಗಿದೆ, ಕೊಲೆಯನ್ನು ಯಾರು ಕೂಡ ವಿಜೃಂಭಿಸಬಾರ್ದು ಅನ್ನೋ ಒಂದು ಬೇರೆ. ಆದರೆ ಆ ಕೊಲೆಯಾದ ಮಾತ್ರಕ್ಕೆ ಇಡೀ ಕರಾವಳಿ ಹೊತ್ತು ಉಳಿತಾ ಇದೆ ಅನ್ನುವಂಥ ಮಾಧ್ಯಮಗಳಲ್ಲಿ ವರದಿಗಳು ಬರ್ತಾ ಇದ್ವು. ಅಂದ್ರೆ ಅದು ಕೂಡ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿ ಹಾಗೊಂದು ಪರಿಸ್ಥಿತಿ ನಿಮಗೆ ಕಾಣ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿಯಲ್ಲಿ. ಇಡೀ ಹೊತ್ತು ಉರಿತಾ ಇದೆ, ಬೆಂಕಿ ಆಗ್ತಾ ಇದೆ, ದಗದಗ ಆಗ್ತಾ ಇದೆ ಅಂತ ಜ್ವಾಲೆ ಆವರಿಸಿದೆ ಅಂತ. ಏನ್ ಹೇಳ್ತೀರಿ ಇದಕ್ಕೆ? ಲೋಹಾನಿ ಅವರೇ, ಸಮಸ್ಯೆ ಏನು ಅಂತ ಹೇಳಿದ್ರೆ, ಪ್ರತಿ ಪತ್ರಿಕಾ ಕಚೇರಿಗಳು ಕೂಡ ಯಾವ್ದಾದ್ರು ಒಂದು ವಿಚಾರಧಾರೆಯ ಮಾಲೀಕನ ಪರ ಇರುತ್ತೆ. ಹೆಚ್ಚಿನವು ಹಾಗೇ ಇವೆ. ಯಾವ್ದಾದ್ರು ರಾಜಕೀಯದ ಹಿನ್ನೆಲೆ ಹೆಚ್ಚಿನ ಪತ್ರಿಕೆಗಳಿಗೆ ಇರುತ್ತೆ ಅಥವಾ ಅದರ ಮಾಲೀಕರಿಗೆ ಇರುತ್ತೆ. ನೀವು ನೋಡಿ, ಮೊನ್ನೆ ದೀಪಕ್ನ ಹತ್ಯೆಯಾದಾಗ ಕನ್ನಡದಲ್ಲಿ 7, 8, 9 ಮುಖ್ಯವಾಹಿನಿಯ ಪತ್ರಿಕೆಗಳಿವೆ. ಆ ಪತ್ರಿಕೆಗಳು ಕೊಟ್ಟ ಶೀರ್ಷಿಕೆಗಳನ್ನು ನೋಡಿ, ಆ ಶೀರ್ಷಿಕೆಗಳೇ ಸಾಕು ಸಮಾಜವನ್ನು ಒಡೆಯುವುದಕ್ಕೆ. ನಾನು ಪರ್ಟಿಕ್ಯುಲರ್ ಆಗಿ ಗುರುತಿಸುವುದಿಲ್ಲ, ಆದ್ರೆ ಅಂತ ಶೀರ್ಷಿಕೆಗಳು ಅಗತ್ಯ ಇದೆಯಾ? ಓರ್ವ ವ್ಯಕ್ತಿಯನ್ನು ಕೊಂದಾಗ ಆತನನ್ನು ಧರ್ಮಕ್ಕೆ ಜೋಡಿಸುವುದು, ರಾಜಕೀಯ ಪಕ್ಷಕ್ಕೆ ಜೋಡಿಸುವುದು, ನಿರ್ದಿಷ್ಟ ಸಂಘಟನೆಗೆ ಜೋಡಿಸುವುದು, ಇಂಥದ್ದು ಅಗತ್ಯ ಇದೆ ಅಂತ. ಆ ರೀತಿಯಲ್ಲಿ ನಾವು ಹೆಡ್ಡಿಂಗ್ಗಳನ್ನು ಕೊಡ್ಬೇಕಾ, ನ್ಯೂಸ್ ಮಾಡಬೇಕಾ, ಮತ್ತೆ ವರದಿಯ ನಡುವೆ ನಮ್ಮ ಅಭಿಪ್ರಾಯಗಳನ್ನು ತುರುಕಿಸಬೇಕಾ? ಈ ಪ್ರಶ್ನೆಗಳಿವೆ. ಅದಕ್ಕಿರುವ ಒಂದು ಉತ್ತರ ಏನು ಅಂತ ಹೇಳಿದ್ರೆ, ಅದರ ಮಾಲೀಕರಿಗೆ ನಿರ್ದಿಷ್ಟವಾದ ವಿಚಾರಧಾರೆ ಇದೆ ಮತ್ತು ನಿರ್ದಿಷ್ಟವಾದ ದೃಷ್ಟಿಕೋನ ಇದೆ. ನನ್ನ ರೀಡರ್ಸ್ಗಳು ಇವರು, ಆದ್ದರಿಂದ ಇವರಿಗೆ ಇಂಥ ನ್ಯೂಸ್ಗಳನ್ನು ಕೊಟ್ಟರೆ ಮಾತ್ರ ಇದರ ಸರ್ಕ್ಯುಲೇಷನ್ ಆಗುತ್ತೆ, ಇಲ್ಲದ್ರೆ ಆಗಲ್ಲ. ಈ ಭಾವನೆ ಅದರ ಮಾಲೀಕರಲ್ಲಿ ಇದೆ ಮತ್ತು ಆದ್ದರಿಂದ ಅಂತಹದ್ದು ಬರುತ್ತೆ. ನೀವು ಹೇಳಿದಂತೆ ನಿಮ್ಮ ಕಳಕಳಿಯನ್ನು ನಾನು ಒಪ್ಪಿಕೊಳ್ತೇನೆ. ಮತ್ತು ಎಲ್ಲ ಪತ್ರಿಕೆಗಳು ಅಂತಲ್ಲ, ಎಲ್ಲರೂ ಕೂಡ ಪತ್ರಿಕಾ ಮಾಧ್ಯಮಗಳು ಸೇರಿ, ಟಿವಿ ಚಾನೆಲ್ಗಳು ಸೇರಿ, ಪ್ರತಿಯೊಂದು ಕೂಡ ಸಮಾಜದ ಸ್ವಾಸ್ಥ್ಯವನ್ನು ಗಮನದಲ್ಲಿಟ್ಟು ಸುದ್ದಿಯನ್ನು ಬಿತ್ತರಿಸಿದ್ರೆ, ಆ ಹೆಡ್ಡಿಂಗ್ಗಳನ್ನು ಕೊಟ್ರೆ ಬಹುಶಃ ಅವರ ಸಹಕಾರ ಕೂಡ ಬೇಕಾಗುತ್ತೆ. ಕೇವಲ ಸಂಘಟನೆಗಳು, ಧಾರ್ಮಿಕ ಮುಖಂಡರು ಮಾತ್ರ ಇದರಲ್ಲಿ ಕೈ ಜೋಡಿಸಿ ಅಂತ ಹೇಳಿದ್ರೆ, ಮಾಧ್ಯಮಗಳು ಹೊತ್ತಿ ಉರಿಸಿದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ಮಾಧ್ಯಮದ ಸುದ್ದಿಯನ್ನು ಜನರು ನಂಬ್ತಾ ಇರ್ತಾರೆ, ಅದನ್ನು ನೋಡ್ತಾ ಇರ್ತಾರೆ. ಎರಡನೆಯದು ನನಗೆ ಅನಿಸ್ತಾ ಇರುವುದು, ನಮ್ಮ ಇದಿದೆ, ಸಾಮಾಜಿಕ ಜಾಲತಾಣಗಳಿವೆ. ಯಾರೋ ಹೇಳಿದ್ರು, ಇಂಥ ಕೊಲೆಗಳಾದಾಗ 1 ವಾರ ಯಾರಾದ್ರೂ ಸಾಮಾಜಿಕ ಜಾಲತಾಣವನ್ನು ಜಾಮ್ ಮಾಡಿಬಿಟ್ರೆ ಬಹುಶಃ ಸಾಕಷ್ಟು ಕೊಲೆಗಳು ಕಡಿಮೆ ಆಗಬಹುದು ಅಂತ. ವದಂತಿಗಳು ತುಂಬಾ ಜಾಸ್ತಿ ಹರಡ್ತಾ ಇವೆ.
ಇದನ್ನು ಈ ಸಂದರ್ಭ ಇದನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಬಳಸುವಂತಹ ಒಂದು ಪ್ರಯತ್ನಗಳು ನಡೀಬೇಕು. ಸಾಮಾಜಿಕ ಜಾಲತಾಣವನ್ನ ಏಕಾಏಕಿ ನಿರ್ಲಕ್ಷಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಒಂದು ಕಡೆಯಲ್ಲಿ ತಪ್ಪು ಸಂದೇಶಗಳು ಬರ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅದನ್ನ ಸರಿಪಡಿಸುವ ಸಂದೇಶಗಳು ಕೂಡ ಅಲ್ಲಿ ಹೋಗ್ತಾ ಇರ್ತವೆ. ಅಂದ್ರೆ ಯಾವುದು ಅಂದ್ರೆ ಇದು ಅಂತದ್ದು ಅಂದ್ರೆ ಯಾವ ಎರಡೂ ಕೂಡ ಅಲ್ಲಿ ನಡೀತಾ ಇರ್ತದೆ ಅಂತ. ಖಂಡಿತ ಅಲ್ಲ, ಅದು ಇದೆ. ನೀವು ನೋಡಿ, ದೀಪಕನ ಹತ್ಯೆ ಆದಾಗ ಅದಕ್ಕೆ ಕಂಬನಿ ಸುರಿಸುವುದು ಮಾತ್ರ ಅಲ್ಲ, ಆ ಕೊಲೆಯನ್ನು ಖಂಡಿಸುವ ಒಂದು ಪ್ರಕ್ರಿಯೆ ಒಂದು ಕಡೆ ನಡೀತಾ ಇರುವಾಗ, ಇನ್ನೊಂದು ಕಡೆ ಇನ್ನಾವುದಾವುದೋ ಒಂದು ಕೊಲೆಯನ್ನು ಮುಂದೆ ಮಾಡಿ ಅದಕ್ಕೆ ಇಂತಹ ಪ್ರತಿಕ್ರಿಯೆಗಳು ಸಿಕ್ಕಿದ, ರಾಜಕಾರಣಿಗಳು ಇಂತಹ ಪ್ರತಿಕ್ರಿಯೆ ಮಾಡಿದ್ದಾರೆ, ಇದಕ್ಕೆ ಮಾತ್ರ ಯಾಕೆ ಹೀಗೆ, ಇದು ಒಂದು ಸೈಡ್ ಅಲ್ವಾ, ಇದು ಪಾರ್ಶಾಲಿಟಿ ಅಲ್ವಾ, ಈ ತರದ ಉದ್ವೇಗಕಾರಿ ಧ್ವನಿಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಧಾರಾಳ ಹರಡಿವೆ. ಇದು ಅತ್ಯಂತ ಅಪಾಯಕಾರಿ ಅಂತ ನಾನು ಭಾವಿಸ್ತೇನೆ. ಒಂದು ಕೊಲೆಯನ್ನು ಎದುರಿಟ್ಟುಕೊಂಡು ಇನ್ನಾವುದೋ ಕೊಲೆಗೆ ಸಮೀಕರಣ ಮಾಡುವುದು ಅದೇ ಸಂದರ್ಭದಲ್ಲಿ, ಮತ್ತು ಸಮಾಜದ ಭಾವನೆಯನ್ನು ಪ್ರಚೋದಿಸುವುದು, ಅದಕ್ಕೆ ಕಂಬನಿ ಸುರಿಸುವ, ಅದಕ್ಕೆ ನೋವು ವ್ಯಕ್ತಪಡಿಸುವ ಮನಸ್ಸುಗಳನ್ನು ತಿದ್ದಿ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸುವ ಮನಸ್ಸುಗಳನ್ನಾಗಿ ಬದಲಿಸುವುದು, ಇದು ಕೂಡ ಅತ್ಯಂತ ಅಪಾಯಕಾರಿ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ನಮಗೆ ಆ ಕ್ಷಣದಲ್ಲಿ ಆ ಘಟನೆ ಮಾತ್ರ ವಿಷಯ ಆಗಬೇಕು ಹೊರತು ಇನ್ನೊಂದು ಘಟನೆಯ ಜೊತೆ ಅದನ್ನು ತುಲನೆ ಮಾಡಿದಾಗ ಅದರ ಉದ್ದೇಶ ರಾಜಕೀಯ ಅಥವಾ ಪ್ರಚೋದನೆ ಎರಡು ಆಗಿರ್ತದೆ. ಖಂಡಿತ ಆಗಿರುತ್ತೆ. ಅಲ್ಲ, ಆ ಸಂದರ್ಭದಲ್ಲಿ ನಮ್ಮ ಪ್ರತಿಕ್ರಿಯೆ ಆ ಒಂದು ನಿರ್ದಿಷ್ಟ ಸಾವು ಮತ್ತು ಅದನ್ನು ಇನ್ನಷ್ಟು ಬೆಳೆಯದಂತೆ ತಡೆಯುವುದಕ್ಕೆ ಇರುವ ಉಪಕ್ರಮಗಳು, ಇದು ಮುಖ್ಯವಾಗಬೇಕೇ ಹೊರತು ಯಾವಾಗಲೂ ನಡೆದ ಇನ್ನೊಂದು ಕೊಲೆಯನ್ನು ಅದಕ್ಕೆ ಆ ಸಂದರ್ಭದಲ್ಲಿ ಸಮೀಕರಣ ನಡೆಸುವುದು ಬಹುಶಃ ಅದು ಎರಡಕ್ಕೂ ಲಿಂಕ್ ಆಗುತ್ತೆ ಮತ್ತು ಜನರು ಬೇರೆಯದಾಗಿ ಆಲೋಚಿಸ್ತಾರೆ. ಓಕೆ, ಕುಕಿಲ್ರವರೇ, ನೀವು ಈ ಮುಂದಿನ ಈ ದೃಶ್ಯ ಮಾಧ್ಯಮಗಳನ್ನು ಸೇರಿಸಿ ಅಂದ್ರೆ ಮುಖ್ಯವಾಗಿ ನಾನು ಗುರಿ ಮಾಡಿಕೊಳ್ತಾ ಇರೋದು ಕರಾವಳಿಯಲ್ಲಿ ಅಂದ್ರೆ ಪರಿಸ್ಥಿತಿ ಶಾಂತವಾಗಿಲ್ಲ, ಇಲ್ಲಿ ಭಾವಕ್ಕೆ ಸರಿಯಾಗಿಲ್ಲ, ಭಾವಕ್ಕೆ ಸತ್ತಿದೆ ಅನ್ನುವ ರೀತಿಯಲ್ಲಿ ಪ್ರತಿಬಿಂಬಿಸುವ ಈ ರಾಜ್ಯ ಮಟ್ಟದ ಮಾಧ್ಯಮಗಳನ್ನು ಕೂಡ ನಾನು ಇಲ್ಲಿ ಗುರಿಯಾಗಿಸಿಕೊಂಡು ಕೇಳ್ತಾ ಇದ್ದೇನೆ. ಹೇಗೆ ನಾವು ಯಾವ ರೀತಿ ಅದನ್ನು ಸರಿಪಡಿಸಲು ಸಾಧ್ಯ ಇದೆ ಅಂದ್ರೆ ಏನಾದ್ರು ಸಾಧ್ಯತೆ ಇದೆಯಾ? ಹೇಗೆ? ನಾನು ಒಂದು ಪರಿಹಾರ ಅಂತ ಹೇಳಿದ್ರೆ ಗಡಿಪಾರು ಮಾಡೋದು. ಅದು ಎಷ್ಟು ಪ್ರಾಯೋಗಿಕ ಅನ್ನುವುದನ್ನು ಕಾನೂನು ಸುವ್ಯವಸ್ಥೆ ವಿಭಾಗದ ಮುಖ್ಯಸ್ಥರು, ಪೊಲೀಸರು ಅದನ್ನು ತೀರ್ಮಾನಿಸಬೇಕು. ಬಹುಶಃ ಎರಡನೆಯದಾಗಿ ಸಮಾಜದಲ್ಲಿ ಸೌಹಾರ್ದ, ನಾವು ಹೇಳಿ ಅದು ಏನು ಆ ಪದ ಕ್ಲೀಶೆಯಾಗಿ ಬಿಟ್ಟಿದೆ, ಆದ್ರೂ ಕೂಡ ಮತ್ತೆ ಹೇಳ್ಬೇಕಾಗತ್ತೆ. ಮುಖ್ಯವಾಗಿ ನಾವು ಧಾರ್ಮಿಕ ಗುರುಗಳ ನಡುವೆ ಸಂಬಂಧ ಇರಲಿ, ಅವರು ರ್ಯಾಲಿಗಳನ್ನು ನಡೆಸಲಿ ಅಂತ ನಾವು ಹೇಳ್ತೇವೆ. ಮೊನ್ನೆ ಒಂದು ದೊಡ್ಡ ರ್ಯಾಲಿ ನಡೆಯಿತು, ಸೌಹಾರ್ದ ನಡಿಗೆ ನಡೆಯಿತು. ಆದ್ರೆ ಸೌಹಾರ್ದ ನಡಿಗೆ ನಡೆದ ಒಂದು ತಿಂಗಳ ಒಳಗೆ ಇಂತಹ ಹತ್ಯೆಗಳು ಆಗ್ತಾ ಇದೆ. ಆದ್ದರಿಂದ ಈ ನಡಿಗೆಗಳ ಹೊರಗಡೆ, ಇದು ನಡಿಗೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಪ್ರಾಮಾಣಿಕತೆ ಇದು ಸೌಹಾರ್ದತೆಯನ್ನು ಬೇಕು ಅಂತ ಬಯಸ್ತಾರೋ ಅಂತವರು ನಡೀತಾರೆ. ಆದ್ರೆ ಸೌಹಾರ್ದತೆ ಬೇಡ ಅಂತ ತೀರ್ಮಾನಿಸಿದ ವ್ಯಕ್ತಿಗಳಿದ್ದಾರೆ ಸಮಾಜದಲ್ಲಿ, ನಿರ್ದಿಷ್ಟವಾಗಿ ಇಂತಿಂತ ಸಂಘಟನೆಗಳಲ್ಲಿ ಇದ್ದಾರೆ, ಇಂತಿಂತ ಏರಿಯಾಗಳಲ್ಲಿ ಇದ್ದಾರೆ ಅಂತ ಹೇಳಿ ನಾವು ಹೇಳ್ತಾ ಇರ್ತೇವೆ. ಬಹುಶಃ ಇಂಥವರನ್ನು ನಮಗೆ ಮೀಟ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ, ಅವರ ಹತ್ತಿರ ರೀಚ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಸೌಹಾರ್ದ ಸಂದೇಶಗಳು ಎಲ್ಲ ಸಂಘಟನೆಗಳ ಬಳಿಗೆ ಹೋಗುವಂತೆ, ಅದರಲ್ಲಿ ನಿರ್ದಿಷ್ಟ ಯಾವುದು ನಾವು ಹಿಂದೂ ಸಂಘಟನೆಗಳು ಅಂತ ಹೇಳ್ತೇವೆ, ಮುಸ್ಲಿಂ ಸಂಘಟನೆಗಳು ಅಂತ ಹೇಳ್ತೇವೆ, ಬೇಕಾದ್ರೆ ಮತೀಯವಾದಿ ಸಂಘಟನೆಗಳು ಅಂತಲೇ ಹೇಳಿ, ಈ ಮತೀಯವಾದಿ ಸಂಘಟನೆಗಳನ್ನು ನಮ್ಮ ಈ ಸೌಹಾರ್ದ ಸಂದೇಶಗಳು ರೀಚ್ ಆಗುತ್ತಾ? ಅವರ ಮುಖಂಡರನ್ನು ಹೋಗಿ ನಾವು ಮಾತಾಡ್ತೇವಾ? ಅವರ ಕಾರ್ಯಕರ್ತರ ಜೊತೆ ಕುಳಿತು ನಮಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಯಾವ ಧರ್ಮಗುರುವಿಗೆ ಅದು ಸಾಧ್ಯ ಆಗುತ್ತೆ? ಮುಸ್ಲಿಂ ಧರ್ಮಗುರು ಒಬ್ಬ ಹಿಂದೂ ಮತೀಯವಾದಿ ಸಂಘಟನೆಗಳು ಅಂತ ಹೇಳುವ ಆ ಸಂಘಟನೆಗಳ ಜೊತೆಗೆ ಕುಳಿತು ಅದರ ನಾಯಕರ ಜೊತೆಗೆ ಕುಳಿತು ಮಾತಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ವ್ಯವಸ್ಥೆ ಆಗಿದೆಯಾ? ಹಿಂದೂ ಧರ್ಮಗುರುಗಳು ಮುಸ್ಲಿಂ ಮತೀಯವಾದಿ ಸಂಘಟನೆಗಳ ಜೊತೆಗೆ ಕುಳಿತು ಮಾತಾಡುವಂತ ವ್ಯವಸ್ಥೆ ಇಲ್ಲಿ ಇದೆಯಾ? ನಿಜವಾಗಿ ರೀಚ್ ಆಗಬೇಕಾದ ಜಾಗಗಳು ಅವು, ಅಲ್ಲಿ ಈಗ ಸಮಸ್ಯೆ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ರಿಂದ ನಮಗೆ ಅಲ್ಲಿಗೆ ರೀಚ್ ಆಗುವಂತಹ ಒಂದು ಸೇತುವೆಯನ್ನು ಈ ಹತ್ಯೆಯ ಮುಖಾಂತರ ಆದ್ರೂ ನಮಗೆ ತೆರೀಲಿಕ್ಕೆ ಸಾಧ್ಯ ಆಗಬೇಕು. ಈ ಸೌಹಾರ್ದತೆಯನ್ನು ಮಾತಾಡುವಂತಹ ಹಲವು ಸಂಘಟನೆಗಳು ನಮ್ಮ ಸಮಾಜದಲ್ಲಿವೆ, ಹಿಂದೂ ಮತ್ತು ಮುಸ್ಲಿಮರು. ಆ ಸಂಘಟನೆಗಳಿಂದ ಈ ಸಮಾಜದ ಸೌಹಾರ್ದತೆಯನ್ನು ಕೆಡಿಸುವ ವ್ಯಕ್ತಿಗಳನ್ನು ಹದ್ದುಬಸ್ತು ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಪದೇ ವ್ಯಕ್ತ ಆಗ್ತಾ ಇದೆ. ಆದ್ದರಿಂದ ಹೊಸದೊಂದು ದಾರಿಯನ್ನು ತೆರೆದುಕೊಳ್ಳುವುದು, ಮತೀಯವಾದಿ ಸಂಘಟನೆಗಳನ್ನು ನೇರವಾಗಿ ಮಾತಾಡಿಸುವುದು, ಅವರನ್ನು ವೇದಿಕೆಗೆ ಕರೆಸುವುದು, ಅವರ ಮಾತುಗಳನ್ನು ಆಲಿಸುವುದು, ಅವರ ಜೊತೆಗೆ ನಮಗೆ ಮಾತುಕತೆಯನ್ನಾಡುವಂತ ಅವಕಾಶವನ್ನು ತೆರೆಯುವುದು. ಈ ಅವಕಾಶ ಸಿಗ್ಬಹುದಾ, ಇಂಥದ್ದು ಆಗ್ಬಹುದಾ ಅಂತ ನಾನು ಆಶಿಸ್ತಾ ಇದ್ದೇನೆ. ಓಕೆ, ಅಂತ ಒಂದು ಪ್ರಯತ್ನಕ್ಕೆ ಒಂದು ಸಮಾಜ ತೆರೆದುಕೊಳ್ಳಲಿ ಎಂಬ ಆಶಯ ಇದೆ ನಮಗೆ ಕೂಡ. ಧನ್ಯವಾದ ನೀವು ಮಾಹಿತಿ ಕೊಟ್ಟದಕ್ಕಾಗಿ, ಮಾತನಾಡಿದ್ದಕ್ಕಾಗಿ. ಸೊ ಕುಕ್ಕಿಲ್ರವರು ಸಾಕಷ್ಟು ಮಾಹಿತಿಯನ್ನು ನೀಡಿದರು, ಒಂದು ಸಮಾಜಕ್ಕೆ ಸಲಹೆ ರೂಪದ ಹೇಳಿಕೆಗಳನ್ನು ಕೂಡ ಕೊಟ್ಟರು. ಸೊ ವೀಕ್ಷಕರೇ, ನಾವು ದೀಪಕ್ ರಾವ್ ಕೊಲೆಯ ಬಳಿಕ ಸಮಾಜ, ನಮ್ಮ ಕರಾವಳಿ ಎಲ್ಲವೂ ಶಾಂತವಾಗಿದೆ, ಎಲ್ಲವೂ ಯಾವ ಪರಿಸ್ಥಿತಿ ಹದಗೆಟ್ಟಿಲ್ಲ. ಆದರೆ ಮಾಧ್ಯಮಗಳಲ್ಲಿ ಬರುವ ರೀತಿಯಲ್ಲಿ ಯಾವ ರೀತಿಯಲ್ಲೂ ಇಲ್ಲ. ಅಂದರೆ ನಾವು ಭಾವೈಕ್ಯವಾಗಿದ್ದೇವೆ, ಶಾಂತಿ ಸೌಹಾರ್ದದಿಂದ ಬದುಕ್ತಾ ಇದ್ದೇವೆ ಎಂಬ ಮಾತುಗಳನ್ನು ಇಲ್ಲಿಯ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಒಂದು ಕೊಲೆ
ಇನ್ನು ಇಡೀ ಸಮಾಜವನ್ನು ಹಾಳಗಿಡ್ತಾ ಇಲ್ಲ ಅಂತ. ಕೊಲೆಯಾದದ್ದನ್ನು ಎಲ್ಲರೂ ಖಂಡಿಸ್ತಾ ಇದ್ದಾರೆ, ಅದು ತಪ್ಪು, ಆ ದುಷ್ಕರ್ಮಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ನಮ್ಮದಾಗಿರಬೇಕು ಹೊರತು ಅದರ ಹಿನ್ನೆಲೆಯಲ್ಲಿ ಇಡೀ ಒಂದು ಸಮುದಾಯವನ್ನು ಅಥವಾ ಅದರ ಹಿನ್ನೆಲೆಯಲ್ಲಿ ಇಡೀ ಒಂದು ವರ್ಗವನ್ನು ದ್ವೇಷಿಸುವುದು ಅಥವಾ ಅದರ ಹಿಂದೆ ಬೀಳುವಂಥದ್ದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದು ಕೇವಲ ಹಿಂದೂ ಅಥವಾ ಮುಸ್ಲಿಮ್ಗೆ ಸೀಮಿತವಲ್ಲ, ಇದು ಅಂದರೆ ಎರಡೂ ವರ್ಗದವರು ಕೂಡಿ ಇಂಥ ಒಂದು ಅಂದರೆ ಇಂಥ ಸಮಯದಲ್ಲಿ ನಾವು ಹೇಗೆ ಪರಿಹಾರ ಕಂಡುಕೊಳ್ಬೇಕು, ಸಮಾಜವನ್ನು ಯಾವ ರೀತಿ ತಿದ್ದಬೇಕು ಅನ್ನೋದು ಎರಡೂ ಕೂಡ ಸೇರಿ ಆಗಬೇಕಾದ ಕೆಲಸ ಅನ್ನುವಂಥದ್ದು. ಸೊ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಮ್ಮ ಅಭಿಪ್ರಾಯವನ್ನು ಕುಕ್ಕೆಲ್ರವರು ನೀಡಿದರು. ಸೊ ವೀಕ್ಷಕರೇ, ಈವರೆಗೆ ನೋಡಿದ್ರಿ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.